ಬದುಕ್ತಾರೆ. ಏನ್ ಮಾಡ್ತಾರೆ ಈ ಬಿಜೆಪಿ ಸರ್ಕಾರ? ಮುತಾಲಿಕರು ಎಲ್ಲಿಗೆ ಬರ್ತಾ ಇದ್ದಾರೆ. ಒಂದು ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ಆಗಿದೆ, ಅವ್ರಿಗೆ ಒಂದು ಸಾಂತ್ವನ ಹೇಳ್ಬೇಕಾ ಮನೆಯವರಿಗೆ ಅಂತ ಬಂದ್ರೆ ದಕ್ಷಿಣ ಕನ್ನಡದ ಗಡಿಭಾಗದಲ್ಲಿ ಅವರನ್ನೇ ಅರೆಸ್ಟ್ ಮಾಡ್ತಾರೆ. ಏನ್ ದ್ರೋಹ ಮಾಡಿದ್ರು ಸ್ವಾಮಿ? ಏನ್ ದ್ರೋಹ ಮಾಡಿದ್ರು ಅವರು? ಅವ್ರು ಎಲ್ಲಿ ಬದುಕಬೇಕು? ಅಫ್ಘಾನಿಸ್ತಾನಕ್ಕೆ ಹೋಗ್ಬೇಕು, ಇನ್ನು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಅವರು ಎಲ್ಲಿಗೆ ಹೋಗ್ಬೇಕು? ಅವರು ಅವರೊಬ್ಬ ಹಿಂದೂ ನಾಯಕ ಅಲ್ವ? ಅವರು ಯಾಕೆ ಬಂಧನ ಮಾಡಬೇಕು? ಬೆಂಕಿ ಹಚ್ಚುವುದೇ ಈ ರಾಜಕೀಯದ ಒಂದು ದೊಡ್ಡ ಅಸ್ತ್ರ ಆಗಿದೆ. ಇವರಿಗೆಲ್ಲ ಏನು ತಾಕತ್ತಿಲ್ಲ. ಇವರೆಲ್ಲ ಬಟ್ಟೆ ಅಸ್ತ್ರಗಳು. ಇವರೆಲ್ಲ ಈಗೇನು ಬಿಜೆಪಿಯಲ್ಲಿ ಆಡಳಿತಕ್ಕೆ ಹೊರಟವರು ಇದ್ದಾರಲ್ಲ, ಎಲ್ಲ ಬಟ್ಟೆ ಅಸ್ತ್ರಗಳು. ಇವರು ಬಟ್ಟೆ ಅಸ್ತ್ರಗಳು, ಬರೇ ದುಡ್ಡು, ಕಮಿಷನ್ ದಂಧೆ. ನಿನ್ನೆ ಇಲ್ಲೇ ಊರಿನ ಜನಗಳು ಹೇಳಿದ್ರು, ಒಂದು ವ್ಯಾಪಾರಕ್ಕೆ ಪ್ರಾರಂಭ ಮಾಡಿ ಮನೆ ಬಡತನದಲ್ಲಿ ಸಾಯ್ತಾ ಇದ್ದಾರೆ ಅವರು. 1 ಕೋಟಿ ಪರಿಹಾರಧನ ಕೊಡಬೇಕು ಅಂತ ಕೇಳಿದ್ರೆ ನಿನ್ನೆ ಎಷ್ಟು? 25 ಲಕ್ಷದೊಂದು ಚೆಕ್ಕು ಪಾರ್ಟಿಯಿಂದ 25, 50. ಏನು ಇವತ್ತು ಅವ್ರ ಮೇಲೆ ಆರೋಪ ಇದೆ, ಜನಗಳು ಮಾಡ್ತಾ ಇದ್ದಾರೆ 40%, 60%. ಹಾಗೆ 1 ಕೋಟಿಯಲ್ಲಿ 50% ನುಂಗಿದ್ದಾರೆ ಅಂತ ಕಾಣ್ತದೆ. ಅಂತ ಪಾಪಿಗಳಿವರು. ನಾನು ಹೇಳೋದು, ಸಮಾಜವನ್ನು ಸಾಕಬೇಕು, ಧರ್ಮ ಉಳಿಬೇಕು. ಹೇಗೆ ಉಳಿಬೇಕು? ನಿಮ್ಗೆ ಯಾಕೆ ಅಧಿಕಾರ ಕೊಟ್ಟದ್ದು? ಯಾಕೆ ಅಧಿಕಾರ ಕೊಟ್ಟದ್ದು ಸ್ವಾಮಿ? ನಿಮ್ಗೆ ಧರ್ಮದ ರಕ್ಷಣೆಗೋಸ್ಕರ ಓಟ್ ಕೊಟ್ಟದ್ದು. ನಿಮ್ಗೆ ಎಲ್ಲಿದೆ ನಿಮ್ಮ ಧರ್ಮ? ಎಲ್ಲಿದೆ ಧರ್ಮ ಹೇಳಿ? ಉತ್ತರ ಕೊಡಿ ನಮ್ಗೆ. ನಿಮ್ಗೆ ಮೊನ್ನೆ ನಿಮ್ಮ ಗಾಡಿ ಪಂಚರ್ ಮಾಡಿದರೆ ನಮ್ಮ ರಾಜ್ಯಾಧ್ಯಕ್ಷರಿದ್ದು. ನಿಮ್ಗೆಲ್ಲ ಗಾಡಿ ಪಂಚರ್ ಮಾಡಿ ನಿಮ್ಮೆಲ್ಲ ತಲೆ ಹೊಡಿಬೇಕಿತ್ತು. ಸಮಾಜ ಇದೇ ಹಿಂದೂ ಸಮಾಜ ಮನೆ ಮನೆ ಹೋಗಿ ಭಿಕ್ಷೆ ಎತ್ತಿ ನಿಮ್ಮನ್ನು ಪಾರ್ಟಿ ಅಂತ ಬೆಳೆಸಿದಾರಲ್ಲ. ದೇಶ ಕಟ್ಟುವಂತ ಪಾರ್ಟಿ, ಧರ್ಮ ಕಟ್ಟುವಂತ ಪಾರ್ಟಿ, ಭಾರತವನ್ನು ವಿಶ್ವವನ್ನಾಗಿ ಗುರುವನ್ನಾಗಿ ಮಾಡಿಸುವಂತ ಪಾರ್ಟಿ ಅಂತ ಹೇಳಿ ನಿಮ್ಗೆ ಓಟ್ ಕೊಟ್ಟಿದ್ದಾರಲ್ಲ ಸ್ವಾಮಿ. ನಿಮ್ಗೆ ಯಾಕೆ ಕೊಟ್ಟದ್ದು? ನಿಮ್ಗೆ ಯಾಕೆ ಕೊಟ್ಟದ್ದು? ಯಾಕೆ ಕೊಟ್ಟದ್ದು ಸ್ವಾಮಿ ನಿಮ್ಗೆ? ನಿನ್ನೊಬ್ಬ ಪಾರ್ಲಿಮೆಂಟ್ ಸದಸ್ಯ ಹೇಳ್ತಾನೆ, ಅವನು ಯಾರು? ತೇಜಸ್ವಿ ಸೂರ್ಯ ಅಂತ ಹೇಳಿ. ಅವಿವೇಕಿ ಅವನೊಬ್ಬ ದೊಡ್ಡ. ಅವನಿಗೆ ತಲೆ ಸಮಯ ಇದೆ. ಅವನು ಏನು ಕೊಡ್ತಾನೆ? ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಸ್ವಾಮಿ ಮನೆಗೆ ಹೋಗಿ ನೀವು ರಾಜೀನಾಮೆ ಕೊಟ್ಟು, ಯಾಕೆ ಜನಗಳಿಂದ ಓಟ್ ತಗೊಂಡು ನಿಮ್ಗೆ ಜನಗಳಿಗೆ ರಕ್ಷಣೆ ತಗೊಳ್ಳಿಕ್ಕಾದ್ರೆ ಮನೆಗೆ ಹೋಗಿ ನೀವು ಪ್ರಶ್ನೆ ಮಾಡ್ತೀವಲ್ಲ. ಟಿವಿ ಮುಂದೆ ಏನು ತೀಟೆ ಇದೆ ಅಂತ ಹೇಳಿ, ಮೈಕೈ ಇದೆ ಅಂತ ಹೇಳಿ ಟಿವಿ ಎದುರುಗಡೆ ಮಾತಾಡೋದಲ್ಲ. ಯಾರು ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡೋದು? ಯಾಕೆ ಅವನು ಯಾಕೆ ಬರುದು ಇಲ್ಲಿಗೆ? ಕಳ್ಳ ಅವನು ಯಾಕೆ ಬರ್ಬೇಕು ಇಲ್ಲಿಗೆ? ರಕ್ಷಣೆ ಕೊಡ್ಲಿಕ್ಕೆ ಆಗದವನು ಯಾಕೆ ಬರ್ಬೇಕು ಸ್ವಾಮಿ? ಅಡ್ಮಿಷನ್ಗಾಗಿ ಹಿಂದೆ ಸಂಪರ್ಕಿಸಿ ಅಕ್ಷಯ ಕಾಲೇಜು ಪುತ್ತೂರು 0821200030 9141160704 8050108510. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.